ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ ಅನ್ನಪೂರ್ಣಿ ಕಿಚನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪೂರಕ್ಲೆಲ್ಲ ಸೊಲ್ಮೆಲು ಯಾನು ಚಂದ್ರಿಕಾ ಅನ್ನಪೂರ್ಣಿ ಕಿಚನಿಗೂ ನಿಕ್ಲನ್ ಮಾತರೆಲ್ಲ ಮೋಕೆಡ್ ಎತ್ಕೊಂಡೊಂದುಲ್ಲೆ ನಿಕ್ಲು ಮುಲ್ಪ ತೂವೊಂದಿಪ್ಪರು ಕೈ ಬೇವುದ ಗಿಡ ತಬರೀಟು ಅಂತ ನಿಕ್ಲೆ ವೀಡಿಯೋ ಮಾಡ್ತಂದುಲ್ಲೆ ಅವ್ದಾಯ್ತ ಬಂದು ನಿಕ್ಲಿ ಈ ವಿಡಿಯೋನ ಪೂರ್ತಿ ಆದತ್ತುಲೆ ನೋಡ್ತಾ ಇರ್ಬೋದು. ಕೈ ಬೇವಿನ ಗಿಡದ ಹತ್ತಿರ ನಾನು ನಿಂತ್ಕೊಂಡಿದ್ದೇನೆ. ಅದು ಏನು ಅಂತ ನೀವು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇವತ್ತು ನಾವು ಫ್ಲೋರ್ ಕ್ಲೀನರ್ ಅಥವಾ ಗ್ಯಾಸ್ ಸ್ಟವ್ ಕ್ಲೀನರ್ ಅಥವಾ ಟೈಲ್ಸ್ ಇದೆಲ್ಲದಕ್ಕೂ ಆಗ್ತದೆ ಈ ಲಿಕ್ವಿಡ್ ಹೇಗೆ ಮಾಡೋದು ಅಂತ ನೋಡೋಣ. ಇದು ನಮ್ಮ ಗ್ಯಾಸ್ ಒಚ್ಚರೆ ನೆಲ ಒಚ್ಚರೆ ಅಂಚಿನಿಂಚ ಟೈಲ್ಸ್ ಒಚ್ಚಿನೊಂಜಿ ಲಿಕ್ವಿಡ್ ಮಲ್ಪುಗ ಐಕ್ಯ ಅನ್ನಿಕ್ಲೆಂತುಲೆ ಎಂಕ್ಲಿನ ತೋಟದಲ್ಪ ಒಂಜಿ ಗಿಡ ಉಂಡು ಅವೆಲ್ಲ ತೊಂಬೊಂದುಲ್ಲೆ ಒಂದು ನಮ್ಮ ತೋಟ. ನಾನು ಮೊದಲಿಗೆ ಒಂದು ಸೊಪ್ಪು ತಗೊಳ್ತೇನೆ, ಅದಕ್ಕೋಸ್ಕರ ನಮ್ಮ ತೋಟಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ಇದು ನೋಡಿ ನಮ್ಮ ತೋಟ. ಅಲ್ಲಿ ಒಂದು ಗಿಡ ಉಂಟು, ಅದನ್ನು ನಿಮಗೀಗ ತೋರಿಸ್ತೇನೆ. ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿದರೆ ನೀವು ಅದನ್ನು ನೋಡಲೇಬೇಕು. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋನು ಕಡೆ ಮುಟ ತುಲೆ ಮುಲ್ಪ ಕೈ ಬೇವುದ ಗಿಡ ಉಂಟು, ನೆತ್ತ ನಮಗುವಂತೆ ತಪ್ಪುಗೋಡು. ಇಲ್ಲಿ ನೋಡಿ ಕಹಿ ಬೇವಿನ ಗಿಡ ಉಂಟು, ಇದರಲ್ಲಿ ನಾನು ಸ್ವಲ್ಪ ಸೊಪ್ಪನ್ನು ತಗೊಳ್ತೇನೆ. ತುಂಬ ಒಳ್ಳೆಯದು. ಅಂದರೆ ಯಾವುದೇ ನ್ಯಾಚುರಲ್ ಆದ ಒಂದು ಕ್ಲೀನರ್, ಇದು ಕೆಮಿಕಲ್ ಫ್ರೀ, ಒಂದು ನ್ಯಾಚುರಲ್ ಆಯ್ನ ಒಂಜಿ ಲಿಕ್ವಿಡ್, ಕೆಮಿಕಲ್ ಇಜ್ಜಿನಿಟ್ ಅಂಚನೆ ಮಸ್ತ್ ಎಡ್ಡೆ ಆಪುಂಡು. ಈ ಲಿಕ್ವಿಡ್ ಕಮ್ಮಿ ಖರ್ಚಿಡು 10 ರೂಪಾಯಿ ಇತ್ತಂಡ ಒಂದು ನಮ್ಮ ಲಿಕ್ವಿಡ್ ರೆಡಿ ಆಪುಂಡು. ಈತ ತಪ್ಪುದೆ ತೊಂಡೆ ನೋಡಿ, ಇಷ್ಟು ಸೊಪ್ಪು ತಗೊಂಡಿದ್ದೇನೆ. 10 ರೂಪಾಯಿಯಲ್ಲಿ ನಮ್ಮ ಈ ಲಿಕ್ವಿಡ್ ರೆಡಿ ಆಗ್ತದೆ. ಇಲ್ಲಿ ನಾನು 1/4 ಲೀಟರಷ್ಟು ನೀರನ್ನು ಇಟ್ಟಿದ್ದೇನೆ ಬಿಸಿ ಆಗಲಿಕ್ಕೆ. ಅದಕ್ಕೆ ಈ ಸೊಪ್ಪನ್ನು ಹಾಕ್ತಾ ಇದ್ದೇನೆ, ಒಂದು ಹಿಡಿಯಷ್ಟು. 1/4 ಲೀಟರ್ದಾತು ನೀರು ದೀತೆ ಅದಕ್ಕೆ ಈ ತಪ್ಪನ್ನು ಪೂರ ಪಾಡಿಯ ಒಂಜಿ ಪುಂಡಿದಾತು ಇತ್ತೆ ಒಂದೇನು ಮುಚ್ಚಳ ದೀದು ನಮ್ಮ ಶೋಕು ಕೊದ್ದೆವಡು. ಇದನ್ನು ಮುಚ್ಚಳ ಇಟ್ಟು ನಾನು ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟೆ. ನೋಡಿ, ಸ್ವಲ್ಪ ಹೊತ್ತಾದಾಗ ಇದು ಚೆನ್ನಾಗಿ ಕುದಿ ಬಂದಿದೆ. ಇನ್ನು ನಾವು ಸ್ವಲ್ಪ ಹೊತ್ತು ಲೋ ಫ್ಲೇಮ್ನಲ್ಲಿ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಇಡುವ. ನೋಡಿ, ಇದು ಕಲರ್ ಕೂಡ ಬಿಟ್ಕೊಂಡಿದೆ, ಚೆನ್ನಾಗಿ ಕುದಿದಿದೆ ಕೂಡ. ಒಂದೇ ನಮ್ಮದ ಶೋಕು ಕೊದ್ದಿದುಂಡು ಒಂದೇ ನಮ್ಮ 5 ನಿಮಿಷ ಲೋ ಫ್ಲೇಮ್ಡ್ ಮುಚ್ಚಳ ಮುಚ್ಚಿದು ನನ್ನೆಲ್ಲ ಚೂರು ಕೊದ್ದೆವುಗ. ಇವಾಗ ನೋಡಿ, ಇದು ಚೆನ್ನಾಗಿ ಕುದಿ ಬಂದಿದೆ. ಇವಾಗ ನಾವು ಗ್ಯಾಸ್ ಬಂದ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಇದೊಂದು ಶೋಕು ಕೊದ್ದಿದುಂಡು 1/4 ಲೀಟರ್ ಇತ್ತಿಂತ 1 ಲೀಟರ್ ಆಂಡ್ 1/4 ಲೀಟರ್ ಇದ್ದದೀಗ 1 ಲೀಟರ್ ಆಯಿತು. ಇದು ತಣ್ಣಗಾಗಲಿಕ್ಕೆ ಬಿಡುವ. ತಣ್ಣಗಾದ ನಂತರ ಇದರ ಸೊಪ್ಪನ್ನೆಲ್ಲ ತೆಗಿಬೇಕು ನಾವು ಮೊದಲಿಗೆ. ಒಂದೇನು ಪೂರ ನಮ್ಮ ಆಯ್ತಾ ತಪ್ಪನ್ನು ಪೂರ ತೆತ್ತೊನ್ಗ ನಮ್ಮ ನೆತ್ತ ನೀರು ಮಾತ್ರ ಯಾವ ಕೈ ಬೇವುದ, ಇದರ ನೀರಷ್ಟೇ ಬೇಕು ನಮಗೆ ಕೈ ಬೇವಿನದ್ದು. ಈ ಸೊಪ್ಪನ್ನೆಲ್ಲ ನಾವು ತೆಗೆದು ಇಟ್ಕೊಳ್ಳುವ. ಇವಾಗ ನೋಡಿ, ಇಲ್ಲಿ 1 ಲೀಟರಷ್ಟು ನೀರು ಸಿಕ್ಕಿದೆ. 1/4 ಲೀಟರ್ ನೀರು ಇಟ್ಟದೀಗ 1 ಲೀಟರ್ ಆಗಿದೆ. ಇದನ್ನು ನಾನೀಗ ಒಂದು ಬಾಟಲಿಗೆ ತುಂಬಿಸ್ತಾ ಇದ್ದೇನೆ. ಒಂದೇನಿತ್ತೆ ನಮ್ಮ ಒಂಜಿ ಬಾಟಲಿಗೆ ಜಿಂಜಾವುಗ ನಮ್ಮ ಪಂಡ 1/4 ಲೀಟರ್ ನೀರು ದೀತಿನಿಟ್ಟು 1 ಲೀಟರ್ ಆತಂಡು ಆತು ಕೊದ್ದೊಡೊಂದು ನೀರು ಆಜೋಡು. ಇತ್ತಲೆ 1 ಲೀಟರ್ದಾತು ಆಂಡ್ ಈತನೇಕ 1 ಚಮಚದಾತು ಉಪ್ಪು ಪಾಡೊಂದುಲ್ಲೆ. ಇದಕ್ಕೆ 1.5 ಚಮಚದಷ್ಟು ಉಪ್ಪನ್ನಿಲ್ಲಿ ಸೇರಿಸ್ತಾ ಇದ್ದೇನೆ. ಆಮೇಲೆ ಇಲ್ಲಿ 3-4 ಚಮಚ ಅಥವಾ ಒಂದು ದೊಡ್ಡ ಮುಚ್ಚಳದಲ್ಲಿ ಸಾಕು. ನೀವು ವಿಮ್ ಜೆಲ್ ಆದರೂ ಆಗ್ಬೋದು ಅಥವಾ ಶ್ಯಾಂಪು ಹಾಕಿದರೆ ತುಂಬ ಒಳ್ಳೆಯದಾಗ್ತದೆ. ಯಾವುದಾದ್ರೂ ನಿಕ್ಕೇನು ವಿಮ್ ಜೆಲ್ ಅತ್ತನ ನಿಗಳು ಶ್ಯಾಂಪು ಪಾಡಲೆ ಶ್ಯಾಂಪು ಪಾಂಡ ಎಡ್ಡೆ ಹಾಪುಂಡು ಎಡ್ಡೆ ಕಮ್ಮೆನ ಬರ್ಪುಂಡು. ಅದಕ್ಕೋಸ್ಕರ ಎಲ್ಲಿಯ ಚಮಚಡು 4 ಚಮಚದಾತು ಪಾಡಿಯ ನಿಗಳೊಂಜಿ ಮಲ್ಲ ಮುಚ್ಚಳ ಇತ್ತನ ಆ ಮುಚ್ಚಳಡು ಒಂಜಿ ಮುಚ್ಚಳ ಪಾಂಡ ಯಾವು. ಇಲ್ಲಿ ನಾನು ಸಣ್ಣ ಚಮಚದಲ್ಲಿ 4 ಚಮಚದಷ್ಟು ಹಾಕಿದೆ ಶ್ಯಾಂಪುವನ್ನು. ಇವಾಗ ನೋಡಿ, ಇಲ್ಲಿ 10 ರೂಪಾಯಿಯ ಒಂದು ಪ್ಯಾಕೆಟ್ ಕರ್ಪೂರ, ನೋಡಿ ಇದು ಕರ್ಪೂರ, ಇದನ್ನು ಕೂಡ ಬಳಸ್ತೇನೆ ನಾನು. ನಿಕ್ಕದಲ್ಲಿ 10 ರೂಪಾಯಿದ ಯಾವು ಒಂಜಿ ಪ್ಯಾಕೆಟ್ ಕರ್ಪೂರ ಒಂದೇನಿಂತ ಗುದ್ದುದು ಪುಡಿ ಮಲ್ಪುಗ. ನೋಡಿ, ಕರ್ಪೂರವನ್ನು ಸ್ವಲ್ಪ ಗುದ್ದಿ ನಾನು ಹುಡಿ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೇನೆ. ತುಂಬ ಒಳ್ಳೆ ಘಮ ಕೂಡ ಬರ್ತದೆ. ಇರುವೆ ಅಥವಾ ಸೊಳ್ಳೆ ಇದನ್ನು ಹಾಕಿ ನಾವು ನೆಲ ಒರೆಸೋದ್ರಿಂದ ಇರುವೆ ಸೊಳ್ಳೆ ಖಂಡಿತ ಬರೋದಿಲ್ಲ. ಅಷ್ಟು ಅಂದರೆ ಕರ್ಪೂರ ಎಲ್ಲ ಹಾಕಿದ್ರೆ ಅದರ ಸ್ಮೆಲ್ಲಿಗೆ ಇರುವೆ ಸೊಳ್ಳೆ ಬರೋದಿಲ್ಲ. ಮತ್ತು ನಾವು ನೀಮ್ ಅಂದರೆ ಕಹಿಬೇವು ಸೊಪ್ಪು ಬಳಸೋದ್ರಿಂದ ತುಂಬ ಒಳ್ಳೆಯದು, ಅದಕ್ಕೆ ಕೂಡ ಇರುವೆ ಸೊಳ್ಳೆಗಳು ಬರೋದಿಲ್ಲ. ಇದನ್ನು ಚೆನ್ನಾಗಿ ಹೀಗೆ ಕುಲುಕಿ ಮಿಕ್ಸ್ ಮಾಡಬೇಕು. ಒಂದಿನ ಶೋಕಿಂಚ ನಮ್ಮ ಕುರ್ಕುದು ಮಿಕ್ಸ್ ಮಲ್ತು ನೋಡು. ನೆಕ್ ನಮ್ಮ ಕೈಬೇವು ತೆಪ್ಪು ಕರ್ಪೂರ ಪಾಡ್ನೇದಾದ್ರ ಗೊಪ್ಪುಲ ಪಾಡ್ದು ಅಂಚಾದನಕ್ಕ ಪಿಜಿನು ಉಮಿಲ್ಪುರ ಬರ್ಪುಜಿ ನೆಲ ಪಾಡ್ದವರೆ ಸೆಂಡ ಒಂದೇನು ಕಡೆ ಮುಟ ತುಲೆ ಯಾನ ಒಂದೇನು ಒಂಜಿ ಬಾಲ್ದಿಗೆ ಪಾಡ್ದು ನೆಲ ಒರೆಸಿದು ಬಕ್ಕ ಟೈಲ್ಸ್ ಕ್ಲೀನ್ ಮಲ್ತು ತೋಚ್ಪಾವೆ. ಇದನ್ನು ಕೊನೆ ತನಕ ನೋಡಿ, ಇದನ್ನು ಹೇಗೆ ಬಳಸೋದು ಅಂತ ನಾನು ಕೂಡ ಹೇಳ್ತೇನೆ, ಅಥವಾ ಗ್ಯಾಸ್ ಒರೆಸಿ ಟೈಲ್ಸ್ ಒರೆಸಿ ನಿಮಗೆ ತೋರಿಸ್ತೇನೆ. ಇವಾಗ ನೋಡಿ, 1 ಮುಚ್ಚಳದಷ್ಟು ನಾನಿಲ್ಲಿ ತಗೊಳ್ತಾ ಇದ್ದೇನೆ. ಇದರ ನೀರು ನಾವು ಮಾಡಿದ ಲಿಕ್ವಿಡ್ ಅದರಲ್ಲಿ ನೋಡಿ ಕರ್ಪೂರ ಬಿದ್ದರೆ ಅದನ್ನೆಲ್ಲ ತೆಕ್ಕೋಬೇಕು. ನಮಗೆ ಕರ್ಪೂರವನ್ನು ಅದೇ ಬಾಟಲಿಗೆ ಹಾಕ್ಕೊಂಡ್ರೆ ಆಯಿತು. ಅದು ನೀರಲ್ಲಿ ನಾವು ಇಟ್ಟಾಗ ಅದು ಕರಗ್ತದೆ.
ಅದೇ ಲಿಕ್ವಿಡಿಗೆ ಹಾಕಿದಾಗ ಅದು ಕರಗ್ತದೆ. ನೆಕ್ ಒಂಜಿ ಮುಚ್ಚಳದ ಲಿಕ್ವಿಡ್ ದೆತ್ತೊಂಡೆ ಐಟ್ ಕರ್ಪೂರ ಬುರ್ಂಡ ಅವೆನ್ ದೆತ್ತು ನಮ್ಮ ಅವೇ ಬಾಟಲಿಗೆ ಪಾಡೋಡು ಕರ್ಪೂರನ್ ಪಾಡ್ರೆ ಅಲ್ಲಿ ನೀರಿಗೆ ಅವಂತೆ ದಿನಾನ ಕರ್ಪೂರ ಕಲಡ್ಡುಂಡು ಆ ಲಿಕ್ವಿಡ್. ಇವಾಗ ಒಂದು ಬಟ್ಟೆಯಲ್ಲಿ ನಾನು ಇದನ್ನು ತಗೊಳ್ತಾ ಇದ್ದೇನೆ. ನೀರನ್ನು ಚೆನ್ನಾಗಿ ಹಿಂಡಿ ನಾವು ಟೈಲ್ಸ್ ಒರೆಸುವ ಮೊದಲಿಗೆ ಯಾನು ಒಂಜಿ ಕುಂಟುಡು ಅವೇನು ಮುರ್ಕದವಿನ ಶೋಕು ಪುಂಟುದು ತುಲೆ ಟೈಲ್ಸನ್ನು ಇಂಚ ಒಚ್ಚುಡು ಕ್ಲೀನ್ ಆಪುಂಡು. ಬೊಕ ಬೇಸಿನ್ ಇತ್ತನ ಬೇಸಿನ್ಲ ಶೋಕು ಕ್ಲೀನ್ ಆಪುಂಡು. ಇತ್ತದುಲೆ ಬೇಸಿನ್ಲ ಅಂಚನೆ ಯಾನು ಒಂದೇನು ಪಾಡ್ದು ಅವೇ ಲಿಕ್ವಿಡ್ ಮುರ್ಕದ ನಮ್ಮ ಕುಂಟುಡು ಇಂಚ ಒಚ್ಚಿನದುಲೆ ಟೈಲ್ಸ್ ಇತ್ತು ಕ್ಲೀನ್ ಆಂಡ್ ಅಂಚನೆ ಬೇಸಿನ್ಲ ಶೋಕು ಕ್ಲೀನ್ ಆಂಡ್ ಪಳಪಳ ಬನ್ನೊಂದುಂಡು. ಅಂಚನೆ ನಿಗ್ಲೆ ಗ್ಯಾಸ್ ಒಚ್ಚಿದ್ಲ ತೋಚ್ಪವೆ ನೋಡಿ. ಬೇಸಿನ್ ಮತ್ತು ಟೈಲ್ಸ್ ನೀವು ನೋಡಿದರೆ ತುಂಬ ಚೆನ್ನಾಗಿ ಕ್ಲೀನಾಗಿ ಬಂದಿದೆ. ಇವಾಗ ನೋಡಿ ನಾವು ಗ್ಯಾಸನ್ನು ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ಬೋದು. ಇದರಲ್ಲಿ ಮೊದಲಿಗೆ ನಾವು ಸ್ವಲ್ಪ ಈ ಲಿಕ್ವಿಡನ್ನು ಇದರ ಮೇಲೆ ಹಾಕ್ಕೊಳ್ಳುವ. ಒಂತೆ ಚೂರು ಲಿಕ್ವಿಡ್ ಈ ಗ್ಯಾಸ್ ಮಿತ್ತೆ ಚೂರು ನಮ್ಮ ಪಾಡೋನುಗ ಪಾಡ್ದು ನಮ್ಮ ಈ ಕುಂಟುಡು ಶೋಕು ತಿಕ್ಕದ ಒಚ್ಚಿಂದ ಪಳಪಳ ಪನ್ಪುಂಡು. ಒಂದೇನು ಫಸ್ಟ್ ಇಂಚ ಒಚ್ಚೋಡು ಬೊಕ್ಕ ನಮ್ಮ ಚಂಡಿ ಕುಂಟುಡು ಕುಡವರ ಪುಂಟುದು ನೀರು ಖಾಲಿ ನೀರಿಡ ಪುಂಟುದು ಕುಡರ ಒಚ್ಚೋಡು. ಹೀಗೆ ನೋಡಿ ಸ್ವಲ್ಪ ಲಿಕ್ವಿಡನ್ನು ಗ್ಯಾಸ್ ಸ್ಟವ್ ಮೇಲೆ ಹಾಕಿ ಒಂದು ಬಟ್ಟೆಯಿಂದ ನಾವು ಹೀಗೆ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಅದೇ ಬಟ್ಟೆಯನ್ನು ಚೆನ್ನಾಗಿ ಕ್ಲೀನ್ ನೀರಿನಲ್ಲಿ ತೊಳೆದು ನಾವು ಇನ್ನೊಂದು ಸಲ ಇದನ್ನು ಒರೆಸಿದರೆ ಇದು ಗ್ಯಾಸ್ ಕೂಡ ಚೆನ್ನಾಗಿ ಕ್ಲೀನ್ ಆಗ್ತದೆ. ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನಿಕ್ಲೆ ಈ ನನ್ನ ವಿಡಿಯೋ ಇಷ್ಟ ಅಂಡ ನಿಕ್ಲ ಫ್ಯಾಮಿಲಿ ಫ್ರೆಂಡ್ಸ್ನಗ್ಲೆ ಜೊತೆ ಶೇರ್ ಮಲ್ತೊನ್ಲೆ ಅಂಚನೆ ಒಂಜಿ ಲೈಕ್ ಕಮೆಂಟ್ ಮಲ್ಪರೆ ಮರಪೊಡ್ಸಿ. ಹಾಗೆ ಒಂದು ಲೈಕ್ ಕಮೆಂಟ್ ಕೊಡೋದನ್ನು ಮರಿಬೇಡಿ. ತುಂಬ ಕ್ಲೀನಾಗಿ ಬರ್ತದೆ ಫ್ರೆಂಡ್ಸ್. ನಾನು ಹೇಳೋದಕ್ಕಿಂತ 10 ರೂಪಾಯಲ್ಲಿ ತುಂಬ ಕಡಿಮೆ ಖರ್ಚಿನಲ್ಲಿ ಈ ಲಿಕ್ವಿಡ್ ರೆಡಿ ಆಗ್ತದೆ. 10 ರೂಪಾಯಿ ಯಾವು ಈ ಲಿಕ್ವಿಡ್ ರೆಡಿ ಮಲ್ಪರೆಗ ಅಂಚನೆ ಒಂದು ನೆಲ ಒರೆಸರೆಲ್ಲ ಒಂಜಿ ಮುಚ್ಚಳ ಪಾಡಂಡ ಯಾವುದು ನೀರಿಗೆ. ಹಾಗೆ ಇದು ನೆಲ ಒರೆಸ್ಲಿಕ್ಕೆ ಕೂಡ ಯೂಸ್ ಮಾಡ್ಬೋದು. ಒಂದು ಮುಚ್ಚಳ ಹಾಕಿ ನೀರಿನಲ್ಲಿ ಚೆನ್ನಾಗಿ ನೆಲ ಒರೆಸ್ಕೋಬೋದು. ನೋಡಿ ನಾನು ನೆಲ ಕೂಡ ಒರೆಸಿದೆ, ಅದನ್ನು ತೋರಿಸಲಿಲ್ಲ, ಆದರೆ ನೋಡಿ ಎಷ್ಟು ಪಳಪಳ ಅಂತ ಉಂಟು ನೆಲ ಕೂಡ. ನೆಲ ಒರೆಸಿದ ತುಲೆ ಯಾನು ಆಯ್ನ ಅವೇ ಲಿಕ್ವಿಡ್ ಪಾಡ್ದೆ ಶೋಕಾದು ಬೈದುಂಡು. ನಿಕ್ಲೆಗ್ ಈ ಎನ್ನ ವಿಡಿಯೋ ಇಷ್ಟ ಅಂಡ ಸಬ್ಸ್ಕ್ರೈಬ್ ಮಲ್ದಿ ಜನ ಸಬ್ಸ್ಕ್ರೈಬ್ ಮಲ್ಪಲೆ. ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದ.